ಅಪಘಾತದಲ್ಲಿ ಮೃತಪಟ್ಟ ಆಳ್ವಾಸ್ ಕಾಲೇಜಿನ ಪ್ರಥಮ ಪದವಿ ವಿದ್ಯಾರ್ಥಿ ಕಾರ್ತಿಕ್ ಕುಟುಂಬಕ್ಕೆ ನ್ಯಾಯ ಕೊಡುವಂತೆ ಒತ್ತಾಯಿಸಿ ಮೂಡಬಿದ್ರೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಘಟನಾ ಸ್ಥಳಕ್ಕೆ ಶಾಸಕ ಉಮಾನಾಥ್ ಕೋಟ್ಯಾನ್ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ. ಸೋಮವಾರದಂದು ಪೊಲೀಸ್, ಆರ್ಟಿಒ, ಬಸ್ಸು ಮಾಲಕರ, ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳ, ವಿದ್ಯಾರ್ಥಿ ಪ್ರತಿನಿಧಿಗಳ ಸಭೆಯನ್ನ ನಡೆಸುವುದಾಗಿ ಕೋಟ್ಯಾನ್ ಅವರು ತಿಳಿಸಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಖಾಸಗಿ ಬಸ್ ಮಾಲಕರ ಸಂಘದ ಮುಖಂಡರು ಸ್ಥಳಕ್ಕೆ ಆಗಮಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಬಸ್ಸು ಮಾಲಕರ ಪ್ರತಿನಿಧಿಗೆ ವಿದ್ಯಾರ್ಥಿಗಳು ನ್ಯಾಯ ಕೋರಿ ಮನವಿಯನ್ನ ನೀಡಿದ್ದಾರೆ. ವಿದ್ಯಾರ್ಥಿ ಪ್ರಮುಖರಾದ ನಿಶಾನ್ ಆಳ್ವಾ, ರಿತಿನ್ ಶೆಟ್ಟಿ, ರಫೀಜ್ ಮಾತನಾಡಿ ಬಸ್ ಅವಸರದ ಚಾಲನೆಯಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿದರು. ದುರ್ಘಟನೆ ನಂತರ ವಿದ್ಯಾರ್ಥಿಗಳಿಗೆ ಬಸ್ಸನ್ನು ನಿಲ್ಲಿಸದೇ ಇರುವುದು, ಶುಲ್ಕ ರಿಯಾಯಿತಿ ತೋರದೆ ತೊಂದರೆ ನೀಡುತ್ತಿರುವುದಾಗಿ ಶಾಸಕರಲ್ಲಿ ದೂರಲಾಯಿತು. ಮೃತ ಬಾಲಕನ ತಂದೆ ಚಂದ್ರಹಾಸ ಆಚಾರ್ಯ ಹಾಗೂ ಮನೆಯವರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಂದ 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ ಅವರು ಇಲ್ಲಿಗೆ ಬಂದ ಮನವಿ ಸ್ವೀಕರಿಸಬೇಕಾಗಿದೆ. ಗೆಲ್ಲುವವರೆಗೆ ಉಂಟಾರೆ ನಿಮ್ಮ ಬೆಂಬಲಿಗ ನಾವಿದ್ದೇವೆ, ನೀವು ನಮಗೆ ಬೆಂಬಲ ಬೇಕು. ಆಗೋದಿಲ್ಲ ಅಂದ್ರೆ ಏನದು? ಈಗ ನೀವು ನಮ್ಮನ್ನು ಕೇಳ್ತಿದ್ರೆ ನಾವು ಒಂದು ಕಡೆಯಲ್ಲಿ ಕೂತು ಮಾತಾಡ್ಬೇಕು, ಎಲ್ಲರನ್ನು ಕರೆದು. ನಾನು ಹೇಳುವಂಥದ್ದು ಆಗುವುದಿದ್ರೆ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ದೆ ಆಗ್ಬೇಕಂತೇನಿಲ್ಲ, ತೊಂದರೆ ಅಲ್ಲ. ನಾವು ಹೇಳಿದ್ದೆ ಆಗ್ಬೇಕಂತೇನಿಲ್ಲ, ಆಗದಿದ್ರೂ ತೊಂದರೆ ಇಲ್ಲ. ನಾವು ಜವಾಬ್ದಾರಿ ಇರುವಾಗ ಮಾತಾಡ್ಬೇಕು. ನೋವನ್ನು ಕಷ್ಟವನ್ನೆಲ್ಲ ನಿಮ್ಮ ಹತ್ರ ಹೇಳುದು ಹೌದಾ? ನೋಡಿ, ಅವರ ಮಕ್ಕಳು ಹಾಗೆ ಅವ್ರು ಎಂತ ಮಾಡ್ತಾರೆ? ನಾನು ಒಂದು ಪ್ರಶ್ನೆ ಆಗುದು, ನೋಡಿ ನನ್ನ ಮಗನ್ ತಂದು ಕೊಡ್ಲಿ, ಅವರು ಮಗನ್ ತಂದು ಕೊಡ್ಲಿ ನಂದು. ಅಲ್ಲ, ನಾವು ಹೇಳಿದ್ರೆ ಕೇಳುದಿಲ್ಲ, ನೀವೇ ಹೇಳಬೇಕು. ಸಂಘಟನೆ ಮಾಡಿ ಈಗ ಅಲ್ಲ ಸರ್, ನೀವು ಅವರನ್ನು ಕಳಿಸಿ ನೋಡಿ, ಒಂದು ಫೋನ್ ಮಾಡಿ, ಫೋನ್ ಕಳಿಸಿ, ಬರ್ಲಿಕ್ಕೆ ಇಲ್ಲ ರೇಷ್ಮೆ ಬಸ್ ದನಿಯವರನ್ನು ಒಂದು ನಿಮಿಷ ನಾನು ಹೇಳ್ತೇನೆ ಕೇಳಿ. ಯಾವ ರೀತಿ ರಿಲೀಸ್ ಆಗಿರ್ಬೋದು, ಯಾವ ರೀತಿ ರಿಲೀಸ್ ಮಾಡಿರ್ಬೋದು, ಕಾನೂನಾತ್ಮಕವಾಗಿ ಮಾಡಿರ್ಬೋದು, ಅರ್ಥ ಆಯ್ತಾ? ಅದರ ಬಗ್ಗೆ ನೀವು ಈಗ 4-5 ಗಂಟೆಗೆ ಬರ್ತಾರೆ ಸಾಹೇಬರು. ಅವ್ರು ಚಿಕ್ಕಮಗಳೂರು ಕೋರ್ಟಿಗೆ ಹೋಗಿದ್ದಾರೆ, ಆಯ್ತಾ? ಅದರ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು, ಅದರಿಂದ ನೀವು ಅವ್ರ ಹತ್ರ ಪ್ರಶ್ನೆ ಮಾಡಬೇಕು ಸರ್. ಮರಣ ಹೊಂದಿದ್ದು ನಮಗೆಲ್ಲರಿಗೂ ದುಃಖ ತಂದಿದೆ. ರೇಷ್ಮಾ ಬಸ್ಸು ಇವತ್ತು ಹಲವಾರು ಬಾರಿ ಹೋದ ಸಲ ಒಂದು ಹೆಣ್ಮಗು ಬಸ್ಸಿಂದ ಇಳಿಯುವಾಗ ಏನೋ ಪ್ರಾಬ್ಲಮ್ ಆಯಿತು, ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗಿದೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಇವತ್ತು ಒಟ್ಟು ಸೇರಿ ಇಲ್ಲಿ ಒಂದು ಮುಷ್ಕರವನ್ನು ಮಾಡ್ತಾಯಿದ್ದೀರಿ. ಮೊನ್ನೆ ಸಹ ವಿದ್ಯಾರ್ಥಿ ಪ್ರಮುಖರು ನನ್ನ ಬಳಿ ಬಂದು ಮಾತಾಡಿದ್ದಾರೆ. ಅವರ ಹತ್ರ ಮೊನ್ನೆ ವಿದ್ಯಾಗಿರಿಯಲ್ಲಿ ಬಸ್ಸನ್ನು ನಿಲ್ಲಿಸಿ ಪಬ್ಲಿಕ್ಕಿಗೆ ತೊಂದರೆ ಮಾಡೋದಾಗಿ ವ್ಯವಸ್ಥಿತವಾಗಿ ಮಾಡಿ ಅಂತೇಳಿ ಅವರಿಗೆ ನಾನು ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ. ಅವತ್ತೊಂದು ಕಾರ್ಯಕ್ರಮ ಇದ್ದರಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ. ನಾನು ಇವತ್ತು ನಿಮ್ಮ ಹತ್ರ ಹೇಳುವಂಥದ್ದು, ನಿಮ್ಮ ಡಿಮಾಂಡ್ ಏನು ಅಂತ ಕೇಳಿದರೆ ರೇಷ್ಮಾ ಬಸ್ಸಿನ ಮಾಲಕ ಇಲ್ಲಿ ಬರಬೇಕು ಅಂತ ಹೇಳ್ತಾ ಇದ್ದೀರಿ ನೀವು. ನಾನು ಈಗ ನಿಮ್ಮ ನಾಯಕರ ಹತ್ರ ಮಾತಾಡಿದ್ದೇನು ಅಂತ ಕೇಳಿದರೆ, ಯಾಕೆಂತೇಳಿದ್ರೆ ನಮಗೂ ಜವಾಬ್ದಾರಿ ಇದೆ, ಜವಾಬ್ದಾರಿಯನ್ನು ಅರಿತು ನಾನು ಮಾತಾಡಬೇಕಾಗ್ತದೆ. ಯಾಕೆಂತೇಳಿ ದುಃಖ ನಿಮಗಿದೆ, ನೀವು ಈ ಸಂದರ್ಭದಲ್ಲಿ ಏನು ಬೇಕಾದರೂ ಮಾತಾಡ್ಬೋದು. ಯಾಕೆಂತೇಳಿ ನಮ್ಮೊಬ್ಬ ಸಹೋದ್ಯೋಗಿ ವಿದ್ಯಾರ್ಥಿ ಇನ್ನು ನಮ್ಮ ಜೊತೆ ಇರುವುದಿಲ್ಲ. ಅಕಸ್ಮಾತ್ ಏನಲ್ಲ, ಅಕಸ್ಮಾತ್ ಆಕ್ಸಿಡೆಂಟ್ ಆದದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಓವರ್ಟೇಕ್ ಮಾಡುವಾಗ ಒಂದು ಜೀವವನ್ನು ಬಲಿ ತೆಗೆದುಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾನು ಹೇಳುವಂಥದ್ದು, ನಮ್ಮ ಈ ಪ್ರತಿಭಟನೆಯಿಂದ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಸಾರ್ವಜನಿಕರಿಗೆ ತೊಂದರೆ ಆದರೆ ನಮ್ಮ ಮನೆಯವರು ಸಹ ಇರ್ಬೋದು ಅದರಲ್ಲಿ. ಅವರಿಗೆ ಎಲ್ಲೊಂದು ಅರ್ಜೆಂಟ್ ಹೋಗ್ಲಿಕ್ಕಿದೆ, ಬರಲಿಕ್ಕಿದೆ, ಹೋಗಬೇಕಾಗ್ತದೆ. ಹಾಗಾಗಿ ಇವತ್ತು ನಾನು ಹೇಳುವಂಥದ್ದು, ಇವತ್ತು ಶನಿವಾರ, ನಾಳೆ ಭಾನುವಾರ, ಸೋಮವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ನಾನು ಹೇಳುವುದನ್ನು ಕೇಳಿ, ನೀವು ಒಪ್ಪುವುದಾದರೆ ಒಪ್ಪೋದು, ಬಿಡುವುದಿದ್ರೆ ಬಿಡ್ಬೋದು.